ಉದ್ಯಾವರ ಮಾಡ ಜನ ಶೋಕಸಾಗರದಲ್ಲಿ ಸರಿಯಾದ ಸರ್ವೆ ಸಮಾಲೋಚನೆ ಇಲ್ಲದೆ ನಡೆಸುತ್ತಿರುವ ಅಂತಾರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಕೆಗೆ ಬಲಿಯಾಗಿದ್ದು ಅಮಾಯಕ ಬಾಲಕ. ತಮ್ಮ ಕರುಳ ಕುಡಿ ಇನ್ನು ಭೂಮಿ ಮೇಲೆ ಇಲ್ಲ ಅನ್ನುವಂತಹ ಸುದ್ದಿಯನ್ನು ತಿಳಿದಾಗ ಪ್ರಜ್ಞೆ ಕಳೆದುಕೊಂಡ ತಾಯಿ ಇನ್ನೂ ಎಚ್ಚರಗೊಂಡಿಲ್ಲ. ಹೌದು, ಮೊನ್ನೆ ಉದ್ಯಾವರ ಮಾಡದ ಬಳಿ ರಸ್ತೆ ದಾಟುವಾಗ ಉಂಟಾದ ಅಪಘಾತದಲ್ಲಿ ಮಾಡ ನಿವಾಸಿ ರಘುನಾಥ ಆಳ್ವ ಲಕ್ಷ್ಮೀ ದಂಪತಿಯ ಪುತ್ರ 17ರ ಹರೆಯ ಬಾಲಕ ಸುಮಂತ್ ಆಳ್ವ ಪ್ರಾಣ ಕಳೆದುಕೊಂಡಿದ್ದಾನೆ. ಘಟನೆ ನಡೆದ ಕೂಡಲೇ ಊರವರು ಯುವಕನನ್ನ ಮಂಗಳೂರು ಆಸ್ಪತ್ರೆಗೆ ಸಾಗಿಸಿದ್ದರೂ ಪ್ರಾಣ ಉಳಿಸಲಾಗಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಕೆ ಎಂದು ಊರವರು ಕುಪಿತಗೊಂಡು ಇಂದು ಬಹಳಷ್ಟು ಜನ ಸೇರಿ ಪ್ರತಿಭಟನೆ ನಡೆಸಿದರು. ಇಂಥ ದುರ್ಘಟನೆ ಮತ್ತೆ ಮರುಕಳಿಸದಿರಲು ನಿವಾಸಿಗಳು ಸರ್ಕಾರದ ಮುಂದೆ ಕೆಲವೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ಈಡೇರಿಸುವವರೆಗೆ ಕಾಮಗಾರಿಕೆ ನಡೆಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಮಿನಿಮಮ್ ನಮಗೆ ಕನಿಷ್ಠ ಪಕ್ಷ ನಮಗೆ ಒಂದು ಫುಟ್ ಓವರ್ ಬ್ರಿಡ್ಜ್ ಆದರೂ ಕೊಡಬೇಕಂತ ಹೇಳಿ ನಾವು ಈಗ ಕೇಳಿಕೊಳ್ತಾ ಇದ್ದೇವೆ. ಈ ರೀತಿಯಲ್ಲಿ ನಮಗೆ ಒದಗಿಸಿಕೊಡಲಿಕ್ಕೆ ಬೇಡಿಕೆ ಇಷ್ಟೇ, ಒಂದು ಅಂಡರ್ ಪಾಸ್ ಮತ್ತು ಪಾದಚಾರಿಗಳಿಗೆ ಮೇಲ್ಸೇತುವೆ ಅಷ್ಟೇ. ಇನ್ನಾದರೂ ಇಂತಹ ಘಟನೆ ಮರುಕಳಿಸುವ ಮೊದಲು ರಸ್ತೆ ನಿರ್ಮಾಣ ಕಂಪನಿಗಳ ಇಂಜಿನಿಯರ್ಗಳು ಸರ್ಕಾರ ಕಣ್ಣು ತೆರೆಯಲಿ, ಸುಮಂತನ ಆತ್ಮಕ್ಕೆ ಆಗಲಾದರೂ ಶಾಂತಿ ದೊರೆತಿತ್ತು.